ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಕ್ಷಿತಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ವ್ಲಾಗ್ಸ್. ನನ್ನ ಹೆಸರು ಯಕ್ಷಿತಾ. ಹೇಗಿದ್ದೀರಾ? ಆ್ಯಂಡ್ ಇವತ್ತು ತುಂಬಾ ಖುಷಿಯಾಗಿದ್ದೀನಿ. ಯಾಕಂತ ಹೇಳಿದ್ರೆ ಮೊನ್ನೆ ದೀಪಾವಳಿ ವ್ಲಾಗಲ್ಲಿ ನೀವು ನನ್ನದು ವಿಷಯ ಹೇಳಿದ್ದೆ ನಿಮಗೆ. ಉದಯವಾಣಿ ಏನು ಹೇಳಿದ್ರೆ ದೀಪಾವಳಿ ಸೆಲೆಬ್ರೇಷನ್ ಗ್ರೂಪ್ ಫೋಟೋ ಇದ್ರೆ ಅವರಿಗೆ ಸೆಂಡ್ ಮಾಡ್ಬೇಕಂತೆ. ಅದರಲ್ಲಿ ಚೆನ್ನಾಗಿರೋ ಫೋಟೋಗಳನ್ನ ಅವರು ನ್ಯೂಸ್ ಪೇಪರ್ ಅಲ್ಲಿ ಹಾಕ್ತೀವಿ ಅಂತ ಹೇಳಿ ಹಾಕಿದ್ರು. ಅದಕ್ಕೋಸ್ಕರ ಇವತ್ತು ನಾವು ಚೆನ್ನಾಗಿರೋ ಡ್ರೆಸ್ ಅಪ್ ಎಲ್ಲ ಹಾಕಿ ಫೋಟೋಸ್ ಕ್ಲಿಕ್ ಮಾಡಿ ಅದಕ್ಕೆ ಸೆಂಡ್ ಮಾಡ್ಬೇಕು ಅಂತಿದ್ದೀವಿ. ಹೋಪ್ ಲಕ್ಕಿದ್ರೆ ನಮ್ಮ ಫೋಟೋಗಳು ನ್ಯೂಸ್ ಪೇಪರ್ ಅಲ್ಲಿ ಬರುತ್ತೆ. ನೋಡ್ಬೇಕು. ನಮ್ಮ ಜಸ್ಟ್ ಟ್ರೈ ಮಾಡ್ತಾ ಇದೀವಿ. ಫೋಟೋಸ್ ಎಲ್ಲ ಅತ್ತೆ ನಾನು ಕಿಡ್ಬೇಕೆಲ್ಲ ರೆಡಿ ಆಗಿ ಫೋಟೋ ಹಾಕ್ತಾ ಇದ್ದೀವಿ. ಫೈನಲಿ ನಮ್ಮ ಫೋಟೋ ಪೇಪರಲ್ಲಿ ಬಂತು, ಪಬ್ಲಿಷ್ ಆಗಿದೆ. ತುಂಬಾ ಖುಷಿ ಆಗ್ತಾ ಇದೆ. ಫಾರ್ ದ ವೆರಿ ಫಸ್ಟ್ ಟೈಮ್ ಫೋಟೋಸ್ ಬರ್ತಾ ಇರೋದು ನಂದು, ಅಕ್ಕಂದು ಮತ್ತು ಅತ್ತೆದು ಕೂಡ. ಎಲ್ಲರಿಗೂ ಮನೇಲಿ ತುಂಬಾ ಖುಷಿ ಆಯಿತು. ಆ್ಯಂಡ್ ತುಂಬ ಜನ ನಾನು ವಾಟ್ಸಪ್ಪಲ್ಲೆಲ್ಲ ಶೇರ್ ಮಾಡಿದ್ದೆ ಫೋಟೋಸನ್ನು. ತುಂಬ ಜನ ವಿಷಸ್ ಎಲ್ಲ ತಿಳಿಸಿದ್ದೀರಾ. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ, ಇದು ಏನಾದರೂ ನಾವು ಇದಕ್ಕೆ ಚಾರ್ಜಸ್ ಇದೆಯಾ, ಪೇಪರ್ ಅವ್ರಿಗೆ ನಾವು ಏನಾದರೂ ಪೇ ಮಾಡೋದಿದೆಯಾ ಅಂತ ಹೇಳಿ. ಆ ಥರ ಏನೂ ಇಲ್ಲ. ಇದು ದೀಪಾವಳಿ ಟೈಮಲ್ಲಿ ಒಂದು ಸ್ಪೆಷಲ್ ಎಡಿಷನ್. ಇದು ಫೋಟೋ ಸೆಂಡ್ ಮಾಡೋದಕ್ಕೆ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋವಂಥದ್ದು. ಇದಕ್ಕೆ ಯಾವುದೇ ರೀತಿ ಚಾರ್ಜಸ್ ಏನೂ ಇಲ್ಲ. ಇಂಟ್ರೆಸ್ಟ್ ಇದ್ದರೆ ನಾವು ದೀಪಾವಳಿ ಸೆಲೆಬ್ರೇಷನ್ದು ಫೋಟೋ ಸೆಂಡ್ ಮಾಡಿದ್ರೆ ಆಯಿತು ಅಷ್ಟೇ. ಆ್ಯಂಡ್ ಇದು ಪಬ್ಲಿಷ್ ಆಗಿರೋದು ಬಂದು ಉದಯವಾಣಿ ನ್ಯೂಸ್ ಪೇಪರಲ್ಲಿ. ಅದು ವೆಡ್ನೆಸ್ಡೇ ಇದು. ಆ್ಯಂಡ್ ಈ ವಿಡಿಯೋ ಯಾವಾಗ ಪಬ್ಲಿಷ್ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಒಂದು ವಾರನೇ ಜಾಸ್ತಿನೇ ಆಗುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ನಮ್ಮ ಅಮೃತ್ ಶೆಟ್ಟಿ ಫಸ್ಟ್ ಡೇ ಆಫ್ ಅಂಗನವಾಡಿ ಸ್ಟಾರ್ಟ್ ಆಗಿದೆ. ಹಾಗಾಗಿ ಈಗ ಅಂಗನವಾಡಿಗೆ ಹೋಗ್ತಾ ಇದ್ದಾನೆ. ಈಗ ಸದ್ಯಕ್ಕೆ ಮಧ್ಯಾಹ್ನ ತನಕ ಇದೆ ಅಂಗನವಾಡಿ. ತುಂಬ ಸೈಲೆಂಟ್ ಆಗಿದ್ದಾನೆ ನೋಡಿ. ಸ್ವಲ್ಪ ದಿನ ಕಷ್ಟ ಆಗುತ್ತೆ ನನಗೆ ಅಡ್ಜಸ್ಟ್ ಆಗೋದಕ್ಕೆ, ಮತ್ತು ಆರಾಮ್ಸೆ ಇರ್ತಾನೆ. ಈಗ ಸ್ವಲ್ಪ ಅಳ್ತಾ ಇದ್ದಾನೆ ಎಲ್ಲ, ಸ್ವಲ್ಪ ಕಷ್ಟ ಆಗ್ತಿದೆ. ಬೆಳಿಗ್ಗೆ 10 ಗಂಟೆಯಿಂದ 12:30 ತನಕ ಇರುತ್ತೆ ಈಗ ಸದ್ಯಕ್ಕೆ. ಆ್ಯಂಡ್ ನೆಕ್ಸ್ಟ್ ಮಂತಿಂದ ಫುಲ್ ಇರುತ್ತೆ ಅಂತೆ ಕ್ಲಾಸ್, ಅಂದರೆ 3:30 ತನಕ ಇರುತ್ತೆ ಅಂತೆ. ಆ್ಯಂಡ್ ಈಗ 12:30 ಆಗಿದೆ. ಹಾಗಾಗಿ ಅವನ್ನ ಕರ್ಕೊಂಡು ಬರ್ತಾ ಇದ್ದೀನಿ ಮನೆಗೆ. ಒಂದು ವಾರ ಸ್ವಲ್ಪ ಬೇಕು ಅವನಿಗೆ ಅಡ್ಜಸ್ಟ್ ಆಗೋದಕ್ಕೆ, ಮತ್ತು ಅವನಿಗೆ ಖುಷಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಕಡಲೆ ಕೂಡ ಸಿಗುತ್ತೆ ಅವ್ರಿಗೆ ಈಗ ಸದ್ಯಕ್ಕೆ. ಕಡಲೆ ಎಲ್ಲ ಬಿಸಿ ಮಾಡಿ ಕೊಡ್ತಾರೆ. ಸೊ ಅದನ್ನೆಲ್ಲ ಈಗ ಬ್ಯಾಗ್ ಒಳಗೆಲ್ಲ ಹಾಕ್ತಾಯಿದ್ದೀನಿ. ಅಂದು ಕುಲ್ಲ ಪಯಾ. ಈಗ ಬಂದು ಸಂಜೆ 4 ಗಂಟೆ ಆಯಿತು. ಆ್ಯಂಡ್ ಈಗ ನಾನು ಮತ್ತು ಅಕ್ಕ ಇಬ್ಬರು ಅಡುಗೆ ಮನೆ ಸೇರ್ಕೊಂಡು ಬಿಟ್ಟಿದ್ದೀವಿ. ಒಬ್ರೊಬ್ರು ಒಂದೊಂದು ಕೆಲಸ ಮಾಡ್ತಾಯಿದ್ದೀವಿ. ಆ್ಯಂಡ್ ಈಗ ಸದ್ಯಕ್ಕೆ ಬಂದು ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕಡುಬು ಮಾಡ್ತಾಯಿದ್ದೀವಿ. ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕಡುಬು ಅಂತ ಪ್ಲ್ಯಾನ್ ಆಗಿದೆ. ಹಾಗಾಗಿ ಈಗ ಸಂಜೆನೇ ಕಡುಬು ಮಾಡ್ತಾಯಿದ್ದೀನಿ. ನನ್ನ ಬ್ಲಾಗಲ್ಲೆಲ್ಲ ಮುಂಚೆ ನೋಡಿರ್ತೀರ, ನಾನು ತುಂಬ ಸಲ ಹೇಳಿದ್ದೀನಿ. ಸೊ ಹಿಂದಿನ ದಿನವೇ ಮಾಡಿ ಇಡ್ತೀವಿ ನಾವು. ಅದು ನಾಳೆ ಬೆಳಿಗ್ಗೆ ಈಸಿ ಆಗುತ್ತೆ ಅಂತ ಹೇಳಿ. ಈಗೆಲ್ಲ ಆಗ್ತಾ ಬಂತು ನಂದು. ಇನ್ನು ಕಡುಬು ಆದಮೇಲೆ ಇನ್ನೊಂದು ಬೀಟ್ರೂಟ್ ಪಲ್ಯ ಮಾಡೋದಿದೆ. ಅದಾದಮೇಲೆ ಒಂದು ರೆಡಿಮೇಡ್ ರಾಗಿದು ಚಪಾತಿ ತೊಗೊಂಡು ಬಂದಿದ್ವಿ, ಅದನ್ನ ಮಾಡಬೇಕು. ಸ್ವಲ್ಪ ಕೆಲಸ ಇದೆ. ಆ್ಯಂಡ್ ಇದು ಬಂದು ರಾಗಿದು ರೆಡಿಮೇಡ್ ಚಪಾತಿ. ಇದು ತುಂಬಾ ಚೆನ್ನಾಗಿದೆ ಟೇಸ್ಟ್ ವೈಸು. ಆ್ಯಂಡ್ ಟೆಕ್ಸ್ಚರು ಅಷ್ಟೇ ಸಾಫ್ಟಾಗಿದೆ, ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡಿದ್ದು ರಾಗಿ ಚಪಾತಿ.
ನನಗಂತೂ ಸಖತ್ ಇಷ್ಟ ಆಯಿತು. ಬೀಟ್ರೂಟ್ ಪಲ್ಯ ಜೊತೆ ಚಪಾತಿ ತುಂಬ ಒಳ್ಳೆ ಕಾಂಬಿನೇಷನು. ಆ್ಯಂಡ್ ಇದು ಬಂದು ಒಂದು ಪ್ಯಾಕೆಟಲ್ಲಿ 10 ಇರುತ್ತೆ. 10 ಚಪಾತಿಗೆ 60 ರುಪೀಸ್ ಆಗುತ್ತೆ. ಸ್ವಲ್ಪ ಕಾಸ್ಟ್ಲಿನೇ, ಬಟ್ ಬೇಗ ಆಗಬೇಕು ಅಂತಿದ್ದರೆ ಇದನ್ನ ನಾವು ಒಂದ್ಸಲ ಟ್ರೈ ಮಾಡ್ಬೋದು. ಸ್ವಲ್ಪ ಶೀತ ಜ್ವರ ಇತ್ತು ನನಗೆ, ಹಾಗಾಗಿ ನನಗೆ ಡೈಲಿ ವ್ಲಾಗ್ ವಿಡಿಯೋ ಮಾಡ್ತಾ ಇಲ್ಲ. ಈಗ ಆಲ್ಮೋಸ್ಟ್ ಸರಿ ಆಗಿದ್ದೀನಿ. ಇನ್ನು ಡೈಲಿ ವ್ಲಾಗ್ಸ್ ಮಾಡಬೇಕು. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ನಿಮಗೆ ಸಿಗ್ತೀನಿ ಒಂದು ವಿಡಿಯೋದೊಟ್ಟಿಗೆ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.